ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರ ಎಲ್ಲರೂ? ಬನ್ನಿ ಈಗ ಮೀನು ತರಲಿಕ್ಕೆ ಹೋಗಿ ಬರುವ. ಎಂತ ಬೇನ್ ಬೇಕಾ ನಿನ್ಗೆ? ಪ್ರಾನ್ಸ್ ಬೇಕಾ? ಪ್ರಾನ್ಸ್ ಇಲ್ಲ ಅಂತಂದ್ರೆ ಎಂತ ಮಾಡ್ತೀಯ? ಏಡಿ ಏಡಿ ಕೂಡ ಇಲ್ಲ ಅಂದ್ರೆ ಬಂಗುಡೆ ಇಲ್ಲೇ ಮೀನ್ ಬರುತ್ತೆ, ಈಗ ನಿಂತ್ಕೊಳ್ಳುವ. ಈಗ ಮೀನ್ ತಗೊಂಡು ಹೋಗ್ತಾ ಇದ್ದೇವೆ. ನಾವು ಬಂಗುಡೆ ಮೀನ್ ತಗೊಂಡ್ವಿ. ನಾವು ಮೀನಿನ ರೆಸಿಪಿ ನಾಳೆ ವ್ಲಾಗ್ ಅಲ್ಲಿ ಹಾಕ್ತೇವೆ. ಬನ್ನಿ ಫ್ರೆಂಡ್ಸ್, ಜಾಜಿ ಹೂ ಹೇಗೆ ಕಟ್ಟುದು ಅಂತ ನೋಡುವ. ಜಾಜಿ ಹೂವನ್ನು ಕಟ್ಟುವ. ನೋಡಿ, ಅದಕ್ಕೆ ನೂಲನ್ನ ಈ ರೀತಿ ತಗೊಳ್ಬೇಕು. ಒಂದು ಪೀಸ್ ಇಲ್ಲಿ ಕಟ್ ಮಾಡಬಾರ್ದು, ಇಲ್ಲಿ ಕಟ್ ಮಾಡಬಾರ್ದು. ನೋಡಿ, ಹೀಗಿರ್ಬೇಕು. ಇಲ್ಲಿ ಕಟ್ಟಿರ್ಬಾರ್ದು, ಹೀಗಿರ್ಬೇಕು. ಇದು ಹೀಗೆ ಜಾಯಿಂಟ್ ಮಾಡಿ ಇಟ್ಕೊಳ್ಳುವ. ಇಷ್ಟೇ ಉದ್ದದ್ದು ಇನ್ನೊಂದು ಸಿಂಗಲ್ ಪೀಸ್ ತಗೊಳ್ಳುವ. ಇದು ಡಬ್ಬಲ್ ಅಲ್ಲ, ಈಗ ಸಿಂಗಲ್ ಪೀಸ್ ತಗೊಳ್ಳುವ. ನೋಡಿ, ಹೀಗೆ ಇದು ಡಬ್ಬಲ್ ಅಲ್ಲಿ ಉಂಟು, ಇದು ಸಿಂಗಲ್. ಇದನ್ನು ಜಾಯಿಂಟ್ ಮಾಡಿ ಇದೊಂದು ಪ್ಲೇಸ್ ಅನ್ನು ಹೀಗೆ ಇಟ್ಕೊಂಡು ಈ ಪ್ಲೇಸ್ ಅನ್ನ ಇಲ್ಲಿ ಎಂತಾದ್ರೂ ಒಂದು ವಸ್ತುವಿಗೆ ಸಿಕ್ಕಿಸ್ಬೇಕು. ಹೀಗೆ ಹೀಗೆ ಸಿಕ್ಕಿಸ್ಬೇಕು. ಈಗ ಹೀಗೆ ಒಂದು ಹೂ ಮೇಲೆ ಒಂದು, ಈ ತರ ಕೆಳಗೆ ಈ ಹಗ್ಗವನ್ನ ಇದರಿಂದ ಒಳಗೆ ಹೀಗೆ ತಂದು ಟೈಟ್ ಮಾಡ್ಕೋಬೇಕು. ನಿಜವಾಗಿ ಇದು ಬಾಳೆ ಗಿಡ ಉಂಟಲ್ಲ, ಅದರಿಂದ ಹಗ್ಗ ಮಾಡಿ ಕಟ್ಟಬೇಕು. ನನ್ನ ಹತ್ರ ಈಗ ಇಲ್ಲ. ಮಲ್ಲಿಗೆ ಅಥವಾ ಜಾಜಿ ಹೂವನ್ನ ಬಾಳೆ ಹಗ್ಗದಿಂದ ಕಟ್ಟಿದ್ರೆ ಚಂದ ಕಾಣ್ತದೆ. ಹೀಗೆ ಕಾಣ್ತದೆ ನೋಡಿ. ಈ ಕಡೆ ಸೈಡ್ ಕೂಡ, ಈ ಕಡೆ ಸೈಡ್ ಕೂಡ. ಇದು ಗ್ರಿಪ್ ಅಲ್ಲಿ ನಿಲ್ತದೆ. ನಾವು ಇನ್ನೊಂದು ಸ್ಟೈಲ್ ಅಲ್ಲಿ ಕಟ್ತೇವಲ್ಲ, ಅದು ಆ ಕಡೆ ಈ ಕಡೆ ಆಗ್ತದೆ. ಇದು ನೋಡಿ ಏನಾಗುದಿಲ್ಲ. ಈ ರೀತಿ ಗ್ರಿಪ್ ಅಲ್ಲಿ ನಿಲ್ತದೆ. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.